ಬೆಳ್ತುಗಿಡಿಯ ಪುದುವೆಟ್ಟುವಿನಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದ ಖ್ಯಾತ ಕಬಡ್ಡಿ ಆಟಗಾರ ಆತ್ಮಹತ್ಯೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಬಡ್ಡಿ ಆಟಗಾರ ಸ್ವರಾಜ್ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಲಿತದಲ್ಲಿರುವ ಲೋನ್ ಆಪ್ಗೆ ಬಲಿಯಾಗಿದ್ದಾನೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಲೋನ್ ಆಪ್ ಮೂಲಕ ಈತ ಸಾಲವನ್ನ ಪಡ್ಕೊಂಡಿದ್ದ. ಆ ಸಾಲವನ್ನ ಮರುಪಾವತಿ ಮಾಡಲು ಈತನಿಗೆ ಡೆಡ್ ಲೈನ್ ನೀಡಲಾಗಿತ್ತು. ಮಧ್ಯಾಹ್ನ 2 ಗಂಟೆ ಮೊದಲು ಹಣ ಮರುಪಾವತಿಸುವಂತೆ ಕೊನೆಯ ವಾರ್ನಿಂಗ್ ನೀಡಲಾಗಿತ್ತು ಎನ್ನಲಾಗಿದೆ. ಸಾಲ ನೀಡಿದ್ದ ಕಂಪನಿ ಈತನಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು. ಹಲವು ಲೋನ್ ಆಪ್ ಮೂಲಕ ಸ್ವರಾಜ್ ಸಾಲ ಪಡ್ಕೊಂಡಿದ್ದ. ಬಳಿಕ ಹಂತ ಹಂತವಾಗಿ ಕಂಪನಿ ಹೆಚ್ಚುವರಿ ಹಣ ವಾಪಸ್ ಪಡೆಯಲು ಬೆದರಿಕೆ ಹಾಕಿದೆ. ಅಲ್ಲದೆ ಸ್ವರಾಜ್ ವಾಟ್ಸ್ಆಪ್ನಲ್ಲಿ ಅಕ್ಕನ ಮಗಳ ಡಿಪಿ ಫೋಟೋ ಕೂಡ ಹಾಕಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡ ಆಪ್ ಕಂಪನಿ ವಿದೇಶದ ವಾಟ್ಸ್ಆಪ್ ನಂಬರ್ ಮೂಲಕ ಮಗು ಮಾರಾಟಕ್ಕಿದೆ ಅಂತ ಸ್ವರಾಜ್ ಸ್ನೇಹಿತರಿಗೆ ಶೇರ್ ಮಾಡಿತ್ತು. ಈ ವಿಚಾರವನ್ನ ಸ್ವರಾಜ್ಗೆ ಸ್ನೇಹಿತರು ತಿಳಿಸಿದ್ರು. ಈ ನಡುವೆ ಆಗಸ್ಟ್ 30ರಂದು ಸ್ವರಾಜ್ ತನ್ನ ಬ್ಯಾಂಕಿನಿಂದ 30,000 ಹಣ ಡ್ರಾ ಮಾಡಿ ಆಪ್ ಕಂಪನಿಗೆ ಕಟ್ಟಿದ್ದ. ಆದರೆ ಕಂಪನಿ ಮತ್ತೆ ಹೆಚ್ಚುವರಿ ಹಣ ನೀಡಲು ಬೆದರಿಕೆ ಹಾಕಿದ್ದು ಡೆಡ್ ಲೈನ್ ಕೂಡ ನೀಡಿತ್ತು. ಈ ನಡುವೆ ಹಣ ಹೊಂದಿಸಲಾಗದೆ ಮನನೊಂದು ಸ್ವರಾಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ. ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.